ಮಹಾತ್ಮ ಗಾಂಧಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ದೇಶದ್ರೋಹದ ಪ್ರಕರಣ ದಾಖಲಿಸಬೇಕು ಹಾಗೂ ಅವರನ್ನು ಬಂಧಿಸಬೇಕು ಮತ್ತು ಇವರ ಸದಸ್ಯತ್ವವನ್ನು ಬಿಜೆಪಿ ಹಿಂಪಡೆಯಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಆಗ್ರಹಿಸಿದ್ದಾರೆ. ಅನಂತಕುಮಾರ್ ಹೆಗಡೆ ವಿರುದ್ಧ ಸುಮೋಟೋ ಪ್ರಕರಣ ದಾಖಲಿಸಬೇಕೆಂದು ಇದೇ ಸಂದರ್ಭದಲ್ಲಿ ಒತ್ತಾಯಿಸಿದ್ದಾರೆ. ಇನ್ನು ಪಂಪ್ವೆಲ್ ಮೇಲ್ಸೇತುವೆ ಪೂರ್ಣಗೊಂಡಿದ್ದು ಖುಷಿ ತಂದಿದೆ. ಆದರೆ ಬಿಸಿ ರೋಡ್ನ ಚತುಷ್ಪಥ ಕಾಮಗಾರಿ ಯಾವಾಗ ಪೂರ್ಣಗೊಳ್ಳುತ್ತೆ ಎಂದು ಪ್ರಶ್ನಿಸಿದರು. ಅಡ್ಡಹೊಳೆ ಕಾಮಗಾರಿ ವಿಳಂಬ ಪ್ರಶ್ನಿಸಿ ಈಗಾಗಲೇ 3 ದಿನ ಪಾದಯಾತ್ರೆ ಮಾಡಿದ್ದು 15 ದಿನಗಳಲ್ಲಿ ಕೆಲಸ ಪ್ರಾರಂಭಿಸುವುದಾಗಿ ಹೇಳಿದರು. ಆದರೆ ಇನ್ನೂ ಆರಂಭಿಸಲಿಲ್ಲ ಎಂದು ತಿಳಿಸಿದರು. ಇನ್ನು ಕೇಂದ್ರ ಬಜೆಟ್ಗೆ ಸಂಬಂಧಿಸಿ ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಭಾಗವಹಿಸಲಿಲ್ಲ. ಕಳೆದ ವರ್ಷ ಬಜೆಟ್ ಸಂದರ್ಭದಲ್ಲಿ ಕಟೀಲ್ನಲ್ಲಿ ಅಂಗಡಿ ಇನಾಗ್ರೇಷನ್ ಮಾಡಿದ್ದರು. ಈ ಬಾರಿಯೂ ಇದೇ ಪರಿಸರದಲ್ಲಿ ಸುತ್ತಾಡುತ್ತಿದ್ದರು ಎಂದು ದೂರಿದರು. ಬಜೆಟ್ನ ಬಗ್ಗೆ ಬೇಕಾದಷ್ಟು ಬಂದಿದೆ, ಆದರೆ ನಮ್ಮ ಸಂಸದರು ಬಜೆಟ್ ಅಧಿವೇಶನಕ್ಕೆ ಕೂಡ ಹೋಗುವುದಿಲ್ಲ. ಕಳೆದ ಸಲ ಬಜೆಟ್ ಅಧಿವೇಶನದಲ್ಲಿ ಇರುವಾಗ ಅವರು ಇಲ್ಲಿ ಕಟೀಲ್ನಲ್ಲಿ ಒಂದು ಅಂಗಡಿ ಉದ್ಘಾಟನೆ ಮಾಡಿಕೊಂಡಿದ್ದರು. ಈ ಸಲ ಬಜೆಟ್ನ ದಿವಸ ಇಲ್ಲಿಯೇ ಓಡಾಡಿಕೊಂಡಿದ್ದಾರೆ. ಈ ದೇಶಕ್ಕೆ ಕೊಡುವಂಥ 1 ವರ್ಷದ ಬಜೆಟು ಇವರ ಸರ್ಕಾರ ಕೊಡ್ತಾ ಇದೆ. ಏನಿಲ್ಲ ಆ ಬಗ್ಗೆ ಸಂಸತ್ನಲ್ಲಿ ಕೇಳಬೇಕು ಮತ್ತು ಅಲ್ಲಿ ಸ್ವಲ್ಪ ಇರಲೇಬೇಕು ಅನ್ನುವಂಥದ್ದು ಎಲ್ಲ ಪಕ್ಷಗಳ ಸಂಸದರು ಅಥವಾ ಶಾಸಕರುಗಳು ಬಜೆಟ್ ಇರುವಾಗ ಇರಬೇಕು ಅನ್ನೋದೊಂದು ರೂಢಿ. ಆದರೆ ನಮ್ಮ ಸಂಸದರಿಗೆ ಬಜೆಟ್ ಅಧಿವೇಶನದಲ್ಲಿ ಪಾಲ್ಗೊಳ್ಳಿಕ್ಕೂ ಕೂಡ ಅವರಿಗೆ ಆಗ್ತಾ ಇಲ್ಲ. ಬಜೆಟ್ ಬಗ್ಗೆ ಏನು ಅವ್ರದ್ದು ನಿಲುವು ಇದೆ. ಇವತ್ತು ಬಜೆಟ್ನಲ್ಲಿ ಕೂಡ ಈ ದೇಶಕ್ಕೆ ಬಹಳಷ್ಟು ಬಡ ಜನರಿಗೆ ತೊಂದರೆ ಆಗುವಂತಹ ವ್ಯವಸ್ಥೆಗಳು, ಆರ್ಥಿಕವಾಗಿ ಕುಸಿತ ಇರುವಂತಹ ಪರಿಸ್ಥಿತಿಯಲ್ಲಿ ಆರ್ಥಿಕ ಕುಸಿತಕ್ಕೆ ಮತ್ತಷ್ಟು ಕುಸಿತಕ್ಕೆ ವೇಗ ಕೊಡಲಿಕ್ಕೆ ಇವತ್ತು LIC ಅದರ ಬಾಂಡನ್ನು ವಿಡ್ರಾ ಮಾಡುವಂಥದ್ದು, ಸ್ವಾತಂತ್ರ್ಯ ಹೋರಾಟ ಒಂದು ನಾಟಕ, ಅದನ್ನು ಉಪವಾಸ ಹೆಸರಿನಲ್ಲಿ ಬ್ರಿಟಿಷರು ಸ್ವಾತಂತ್ರ್ಯವನ್ನು ಕೊಡಲಿಲ್ಲ. ಅದನ್ನು ಹೇಳುವಾಗಲೇ ನಮಗೆ ರಕ್ತ ಹೆಪ್ಪು ಕಟ್ಟೋದು ಎನ್ನುವಂಥ ವಿಚಾರವನ್ನು ಇವತ್ತು ದೇಶದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಪೂಜ್ಯ ಗಾಂಧೀಜಿಯವರು ಈ ದೇಶಕ್ಕೆ ಒಬ್ಬ ರಾಷ್ಟ್ರಪಿತ ಅಂತ ಅನಿಸಿಕೊಂಡವರು. ಭಾರತ ದೇಶಕ್ಕೆ ರಾಷ್ಟ್ರಪಿತ ಪೂಜ್ಯ ಗಾಂಧೀಜಿಯವರಿಗಿಂತ ಎತ್ತರದ ಮನುಷ್ಯರು ಯಾರಿಲ್ಲ. ಇವತ್ತು ಸಂಸದರು ಹಿಂದೆ ಕೂಡ ಇಂತಹ ಅನೇಕ ಮಾತುಗಳನ್ನು ಆಡಿದ್ದಾರೆ. ಒಬ್ಬ ಸಂಸದ ಬಿಜೆಪಿಯ ಸಂಸದರು ಶಾಸಕರು ಒಂದು ರೇಪ್ ಕೇಸ್ ಆಯಿತು ಉತ್ತರ ಭಾರತದಲ್ಲಿ. ರೇಪ್ ಕೇಸ್ ಮಾಡಿದವರು ಅವರ ಮೇಲೆ ಕಂಪ್ಲೇಂಟ್ ಆಗಿತ್ತು, ಕೇಸ್ ಆಗಿತ್ತು. ಕೊನೆಗೂ ಕೋರ್ಟ್ ಡೈರೆಕ್ಷನ್ ಕೊಡುವವರಿಗೆ ಭಾರತೀಯ ಜನತಾ ಪಕ್ಷ ಯಾವುದೇ ಒಂದು ಕ್ರಮವನ್ನು ಅವರ ಮೇಲೆ ತಗೊಳ್ಳಲಿಲ್ಲ. ಕೊನೆಗೆ ಕೋರ್ಟ್ ಹೇಳಿದ ಮೇಲೆ ಅವರನ್ನು FIR ದಾಖಲಾಯಿತು, ಅವರನ್ನು ಅರೆಸ್ಟ್ ಮಾಡಲಾಯಿತು. ಇವತ್ತು ಭಾರತೀಯ ಜನತಾ ಪಕ್ಷ ತನ್ನ ಸದಸ್ಯರನ್ನ